ದಕ್ಷಿಣ ಕನ್ನಡ ಜಿಲ್ಲೆದ ಮಟ್ಟಿಗೆ ಬುಧವಾರ ನನಂಜಿ ಮಾಮಲ್ಲ ಕೊರೋನಾಘಾತದ ದಿನ. ಬುಧವಾರ 84 ಜನಕ್ಕೆ ಕೊರೋನಾ ಸೋಂಕು ದೃಢಾಯಿನ ವರದಿ ಬೈದಿದೆ. ಅಂಚನೆ ಜುಲೈ 1 ತಾರೀಕು ಬುಧವಾರ 2 ವಿಶೇಷತೆಯನ್ನು ಉಳಪಡೆಯಿನ ದಿನ. ಕೋವಿಡ್-19 ಅಂಚಿನ ಮಹಾಮಾರಿ ಕೊರೋನಾ ಸೋಂಕುದ ವಿರುದ್ಧ ಹೋರಾಟ ಮಂದೊಂದು ಪುನಕಲ ವೈದ್ಯರ ತಂಡ ಅಂಚನೆ ನಿರಂತರ ಜನಗಳ ಪ್ರಾಣ ರಕ್ಷಣೆಗೆ ಮಾಡಾದ ಹೋರಾಟ ಮಂಪನ ವೈದ್ಯರು ಅಂಚನೆ ಜನಗಳಿಗೆ ತಾಜಾ ಸುದ್ದಿಲು ಪ್ರಾಮಾಣಿಕ ಸುದ್ದಿಲೇನು ಮುಟ್ಟವನಂಚಿನ ಪತ್ರಿಕಾ ಬಂಧುಗಳಿಗೆ ವೈದ್ಯರಿಗೆ ಹೊಸಕುರಲ ಬಳಗದ ಶುಭಾಶಯಗಳು. ದಕ್ಷಿಣ ಕನ್ನಡ ಜಿಲ್ಲೆಗೆ ನನಂಜಿ ಮಲ್ಲ ಕೊರೋನಾಘಾತದ ದಿನ ಬುಧವಾರ 84 ಜನಕ್ಕೆ ಕೊರೋನಾ ಸೋಂಕು ದೃಢ ಆತನು. ಇಂದಟ್ಟು 6 ಜನ ಶಾರ್ಜಾದ ವೈದ್ಯನಕಲು ಒರಿ ಅಂತಾರಾಜ್ಯ ಪ್ರಯಾಣದ ವೈದ್ಯನರು 35 ಜನ ತೀವ್ರ ಜ್ವರ ಉಸಿರಾಟದ ತೊಂದರೆದ ಹಿನ್ನೆಲೆಡು ಸೋಂಕು ದೃಢ ಆಯ್ನಕಲು 38 ಜನ ಪ್ರಾಥಮಿಕ ಸಂಪರ್ಕದ ಹತ್ರ ಸೋಂಕು ದೃಢ ಆಯ್ನಕಲು ನನ್ನ 4 ಜನತ ಸೋಂಕುದ ಮೂಲ ನನಾತೆ ಪತ್ತೆ ಆವಡಾತನು. ಬುಧವಾರ ಒರಿ ಚಿಕಿತ್ಸೆಯನ್ನು ಪೂರೈಸಾದ ಆಸ್ಪತ್ರೆಯಿಂದ ಬಿಡುಗಡೆ ಆತೇರು. 3 ಜನ ICU ಚಿಕಿತ್ಸೆ ಪಡೆಯುವುದಿಲ್ಲರು. 2 ಜನ ICU ಇತ್ತಿನಕಲ್ನ ಆರೋಗ್ಯ ಸ್ಥಿತಿ ಸುಧಾರಿಕೆ ಆಯ್ನ ಹಿನ್ನೆಲೆಡು ಅಕ್ಲೇನು ವಾರ್ಡ್ಗೆ ಸ್ಥಳಾಂತರ ಮಾಡ್ತಿದ್ದೇರು. 72 ವರ್ಷ ಪ್ರಾಯದ ಆಂಜೋವ್, 31 ವರ್ಷ ಪ್ರಾಯದ ಉತ್ತರ ಕನ್ನಡ ಮೂಲದ ಜವಣೆ, 75 ವರ್ಷ ಪ್ರಾಯದ ಆಂಜೋವ್ 3 ಜನ ಬುಧವಾರ ಮರಣ ಪಡೆತೇರು. ಮೊಕ್ಲೆಗೆ 3 ಜನಕ್ಕಲ ಕೊರೋನಾ ಸೋಂಕು ದೃಢ ಆತನು. ಕೊರೋನಾ ಸೋಂಕು ಹೆಚ್ಚಾವೊಂದು ಪುನಃ ಹಿನ್ನೆಲೆಡು 3 ತಾರೀಕು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಪ್ರದೇಶಕ್ಕೆ ನಿರ್ಬಂಧನ ಪಾಡ್ದೇರು. ಕಚೇರಿದ ಇಡೀ ಆವರಣಗೆ ಸ್ಯಾನಿಟೈಸಿಂಗ್ ಮನ್ಪುನ ಬೇಲೆಲ್ಲ ಗುರುವಾರ ನಡಪೆರೆ ಉಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 823. ಈ ಪೈಕಿ 372 ಜನ ಈತ ಚಿಕಿತ್ಸೆ ಪಡೆಯೊಂದುಲ್ಲೇರು. ಒಟ್ಟು 444 ಜನ ಚಿಕಿತ್ಸೆಯನ್ನು ಪೂರೈಸಾದು ಈತನಿಂಗೆ ಬಿಡುಗಡೆ ಆತೇರು. ಬುಧವಾರ ಜುಲೈ 1 ತಾರೀಕು 2 ವಿಶೇಷತೆಯನ್ನು ಪಡೆಯಿನ ದಿನ. ಪತ್ರಿಕಾ ದಿನಬಕ ವೈದ್ಯರ ನಕಲಿನ ದಿನ. ಕೋವಿಡ್-19 ಅಂಚಿನ ಮಹಾಮಾರಿ ಕೊರೋನಾ ಸಾಂಕ್ರಾಮಿಕದ ವಿರುದ್ಧ ಹೋರಾಟ ಜನಕುಲ ಜೀವ ರಕ್ಷಣೆಗೆ ನಿರಂತರ ಹೋರಾಟಡುಪುನ ವೈದ್ಯರ ನಕಲಿಗೆ ಅಂಚನೆ ಮಾತಾ ಪತ್ರಕರ್ತ ಬಂಧುಲೆಗೆ ಹೊಸಕುರಲ್ ಬಳಗದ ಶುಭಾಶಯಲು.